ನಾಡಿಗೆ ದೊಡ್ಡ ಕೆಲಸ ನಿಮ್ಗೆ ತಗೊಂಡ ನಿಮ್ಮ ಪೂರ್ವ ಜನ್ಮದ ಏನೋ ಸುಕೃತ ನಿಮ್ಮ ಹತ್ರ ಹಣ ಇರಲಿ ಇಲ್ಲದಿರಲಿ ನಿಮಗೆ ಪ್ರೇರಣೆ ಕೊಟ್ಟು ನಿಮಗೆ ಹಣ ಬರುವಾಗಿ ಮಾಡಿ ನಿಮ್ಮ ಕೈ ತಗೊಂಡೆ ಕೊಡ್ತಾ ಇತ್ತು. ಹಾಗೆ ನನಗೆ ಆ ಒಂದು ಯೋಗ ನಾವು ಮಾಡಿದ ಹಣ ಎಲ್ಲ ಅದು ಪುನಃ ದೇವರಿಗೆ ಸಮರ್ಪಣೆ, ದೇವರು ಕೊಟ್ಟದನ್ನು ದೇವರಿಗೆ ಕೊಡಬೇಕು ಅಂತ ಏನೋ ದೇವರ ಪ್ರೇರಣೆ ಕೊಟ್ಟಾಗಿ ಅದು ನಾನು ಉಪಯೋಗಿಸುವುದಲ್ಲ, ದೇವರಿಗೆ ಉಪಯೋಗ ಮಾಡಿಕೊಳ್ಬೇಕು. ಎಲ್ಲರಿಗೂ 10 ಜನರಿಗೆ ಉಪಯೋಗ ಆಗಬೇಕು. 10 ಜನ ಅನ್ನದಾನ ಈ ಭಕ್ತರಿಗೆ ಬರುವಾಗ ಅವರ ಅನ್ನದಾನಕ್ಕೆ ಉಪಯೋಗ ಆಗಬೇಕು ಅಂತ ಹಾಗೆ ನಿಮಗೆ ಪ್ರೇರಣೆ ಕೊಟ್ಟು ಈ ಕ್ಷೇತ್ರದಿಂದ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 1 ಲಕ್ಷ ಅಂದರೆ ಬೇರೆ ಜನರ ಲೆಕ್ಕದಲ್ಲಿ 1 ಕೋಟಿಗಿಂತಲೂ ಮಿಗಿಲು. ನಿಮ್ಮ 1 ಲಕ್ಷ ತಿಳಿದು ಬೇರೆಯವರ ಲೆಕ್ಕದಲ್ಲಿ 1 ಕೋಟಿಗಿಂತಲೂ ಮಿಗಿಲು. ಹಾಗೆ ನೀವು ಕೊಟ್ಟದ್ದನ್ನು ದೇವರು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಇನ್ನೂ ನಿಮಗೆ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಹಣ ಬರುವಾಗ ಅದು ಸದ್ವಿನಿಯೋಗ ಆಗುವಾಗ ಅದು ಕ್ಷೇತ್ರಕ್ಕೆ ಹೋಗಿ ನಿಮಗೆ ದೇವರ ಸೇವೆ ಮಾಡುವಾಗ ಅದರ ಪುಣ್ಯ ಫಲ ನಿಮಗೆ ನಿಮ್ಮ ಸಂಸಾರ ಯಾವ್ಯಾವ ಅವರಿಗೆಲ್ಲರಿಗೂ ಬರ್ತದೆ. ಮುಂದಿನ ನಿಮ್ಮ ಜನ್ಮಾಂತರದಲ್ಲಿ ಕೂಡ ಆದ ಪುಣ್ಯ ಫಲ ಮುಂದುವರಿಯುವ ಹಾಗೆ ಮಾಡಿ ಇನ್ನೊಂದು ರಸೀದಿ ನಮಗೆ ಕೊಡ್ತೇವೆ, ನಾಳೆ ಕೊಡ್ತೇವೆ. ಆಫೀಸರ್ ಬಂದು ಸೈನ್ ಮಾಡಿ ಆಯ್ತು.